ವೀಕ್ಷಕರೇ, ಕಂಬಳದ ಈ ಹೊತ್ತು ಇವತ್ತು ಇಲ್ಲಿ ಸಭಾ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಇದಕ್ಕಾಗಿ ಕಂಬಳ ವೀಕ್ಷಣೆಗೆ ಮತ್ತು ಸಭಾ ಕಾರ್ಯಕ್ರಮಗಳಿಗಾಗಿ ನೂರಾರು ಮಂದಿ ವಿವಿಐಪಿಗಳು ವಿಐಪಿಗಳು ಕೂಡ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಮುಖ್ಯಮಂತ್ರಿಗಳು ಬರಲಿಕ್ಕಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಬರಲಿಕ್ಕಿದ್ದಾರೆ, ಚಿತ್ರ ನಟನಟಿಯರು ಬರಲಿಕ್ಕಿದ್ದಾರೆ, ಕ್ರಿಕೆಟ್ ಪಟುಗಳು ಬರಲಿಕ್ಕಿದ್ದಾರೆ. ಇಂತಹ ಗಣ್ಯ ಅತಿಥಿಗಳನ್ನೆಲ್ಲ ಎದುರುಗೊಳ್ಳುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಎದುರುಗೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ ಸುಮಂಗಲಿಯರು. ಏನು ಆರತಿಯನ್ನು ಬೆಳಗಿ ಅವರನ್ನು ಅವರಿಗೆ ಕೋರಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ತುಂಬ ಜನ ಗಣ್ಯರು ಬರ್ತಿದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಏನು ಫೀಲ್ ಆಗ್ತಾ ಇದೆ? ಅದೇ ಇವತ್ತಿನ ಕಂಬಳಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಹೇಳಿ ಮೇಡಮ್. ಸರ್, ತುಂಬ ಖುಷಿ ಆಗ್ತಾ ಇದೆ ಈ ಗಳಿಗೆ ಬಂದಿದ್ದು. ಯಾಕಂದರೆ ಇದೊಂದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ ಅಂತ ಆಗುತ್ತೆ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕಂಬಳ ಮಾಡ್ತಾ ಇದ್ದೀವಿ. ನಮಗೆಲ್ಲ ತುಂಬ ಹೆಮ್ಮೆ ಸರ್. ಫಸ್ಟ್ ಟೈಮ್ ನಮ್ಮ ಕಂಬಳ ಬೆಂಗಳೂರು. ತುಂಬ ಚೆನ್ನಾಗಿ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನೋಡಿದ್ದೀರಾ ಮೊದಲು? ಸಣ್ಣ ಇರುವಾಗ ನೋಡಿದ್ದೇವೆ. ಈಗ ಫಸ್ಟ್ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಕಂಬಳ ಒಂದು ಮುಗಿದೋದ ಅಧ್ಯಾಯ ಅಂದ್ಕೊಂಡಿದ್ವಿ, ಬಟ್ ಪುನಃ ಒಂದು ರೀಓಪನ್ ಆಗಿ ನಮ್ಮ ಮಕ್ಕಳಿಗೆಲ್ಲ ನೋಡೋ ಥರ ಒಂದು ಒಳ್ಳೆ ಭಾಗ್ಯ ಸಿಕ್ಕಿದೆ. ಒಳ್ಳೆಯದಾಗಿ ಕಂಬಳ ಬಣ್ಣ ಭಾರಿ ಎಂಕ್ಲೆ ಖುಷಿ, ಮಸ್ತ್ ಖುಷಿ ಬಂದಾಗ ಎಂಕ್ಲೆಗೆ ಒಂಜಿ ನಮ್ಮ ಇಲ್ಲಡ ಒಂಜಿ ಮಧ್ಯಾಹ್ನದ ಫಂಕ್ಷನ್ ಉಂಡತಿ ಅಂಚ. ನಮ್ಮ ಊರಿನ ಸಂಸ್ಕೃತಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಗೋದು ನಾವೊಂದು ಕನಸ ಅಂತ ತಿಳ್ಕೊಂಡಿದ್ದೀವಿ. ಅದು ನಿಜ ಆಗ್ತಾ ಇದೆ. ಅದು ನಮಗೆ ತುಂಬ ಖುಷಿ ತಂದಿದೆ. ನಮ್ಮೂರಿದ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಯ್ತು. ನಮ್ಮೂರಲ್ಲಿ ಇಲ್ಲಿ ನಮ್ಮೂರಿನ ಕಂಬಳವನ್ನು ತಂದಿಲ್ಲ ಬೆಂಗಳೂರಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ. ಇದು ಬ್ಯಾಂಗ್ಳೂರು ಕಂಬಳ ಕರಾವಳಿಯಿಂದ ಇದು ಇಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು. ನಮಗೆ ಇದೆಲ್ಲ ತುಂಬ ಹೆಮ್ಮೆ ಆಗ್ತಾ ಇದೆ. ಫಸ್ಟ್ ಟೈಮ್ ನಾವು ಕಂಬಳವನ್ನು, ನಾವು ಕರಾವಳಿಯಲ್ಲಿ ಹುಟ್ಟಿದ್ರು ನಾವು ಕಂಬಳವನ್ನು ಇಷ್ಟರವರೆಗೆ ನೋಡಿರಲಿಲ್ಲ. ಆದರೆ ನಮಗೆ ತುಂಬ ಫೀಲ್ ಆಗ್ತಾ ಇದೆ, ತುಂಬ ಖುಷಿ ಆಗ್ತಿದೆ, ಹಾಗೂ ನಮಗೆ ಪ್ರೌಡ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು. ಕಂಬಳ ಫಸ್ಟ್ ಟೈಮ್ ನೋಡ್ತಿರೋದು ತುಂಬ ಖುಷಿ ಆಗ್ತಿದೆ. ನಾವು ಅಲ್ಲಿವರೆಗೂ ಹೋಗಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಂಬಳನ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ನಾವು ಬೆಂಗಳೂರು ಕಂಬಳ ನೋಡೋಕ್ಕೆ ಬಂದಿದ್ದೀವಿ. ನಮ್ಮನ್ನ ವಾಲಂಟಿಯರ್ ಆಗಿ ಇದು ಮಾಡಿದ್ದಾರೆ ಅಮೃತ ಅವರು. ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಅಲ್ಲಿ ಹೋಗಿ ಕರಾವಳಿಲಿ ನೋಡೋದಕ್ಕೆ ಆಗೋದಕ್ಕೆ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್. ಆಗಲೇ 2 ದಿವಸನೂ ಬೇರೆಯವ್ರು ಯಾರ್ಯಾರು ನೋಡೋರು ಇದ್ದರೆ ಖಂಡಿತ ಬನ್ನಿ, ತುಂಬ ಚೆನ್ನಾಗಿದೆ. ನಾನು ಬ್ಯಾಂಗ್ಳೂರು ಕಂಬಳದ ಕಾರ್ಯಾಧ್ಯಕ್ಷ ಆಗಿದ್ದೇನೆ. ಅದೇ ಬ್ಯಾಂಗ್ಳೂರು ಕಂಬಳಕ್ಕೆ ವೆಲ್ಕಮ್ ಟೀಮ್ ರೆಡಿ ಮಾಡಿದ್ದೀವಿ. ನಾವು ಬೇರೆ ಬೇರೆ ಬ್ಯಾಚಲ್ಲಿ ವೆಲ್ಕಮ್ ಟೀಮ್ ಮಾಡ್ತಾ ಇದ್ದೀವಿ. ಅದು ಎಂಜಾಯ್ ಮಾಡಬೇಕು. ಈಗ ಬ್ಯಾಂಗ್ಳೂರು ಕಂಬಳ ನಮ್ಮ ಕಂಬಳ. ಎಸ್, ಸೇಮ್ ಇವ್ರು ಏನು ಹೇಳಿದ್ರು ಹಾಗೆ ನಮ್ಮ ವೆಲ್ಕಮ್ ಟೀಮಲ್ಲಿ ಸ್ವಲ್ಪ ಲೀಡರ್ಗಳನ್ನು ಮಾಡಿಕೊಂಡು ನಾವೊಂದು ವೆಲ್ಕಮ್ ಟೀಮ್ ರೆಡಿ ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಮಾಯಾಲೋಕಕ್ಕೆ ಬಂದಂಗೆ ಅನಿಸ್ತಾ ಇದೆ. ನಿಜವಾಗ್ಲೂ ನಾವು ಮಂಗಳೂರಿಗೆ ಹೋಗಿ ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ನೋಡೋಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಂಬಳ ನಡೆಸ್ತಾ ಇರೋದು. ಕಂಬಳದವ್ರಿಗೆ ಥ್ಯಾಂಕ್ಸ್. ನಮ್ಮ ಕರಾವಳಿ ಭಾಗದ ಕಂಬಳ ಇಲ್ಲಿ ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರಿಗೆ ಬಂದಿದೆ ಅಂತ ತುಂಬ ಖುಷಿ ಆಗ್ತಿದೆ. ನಮಸ್ತೆ ಎಲ್ರಿಗೂ. ಇದು ತುಳುವರ ಈ ಕಂಬಳ ಉತ್ಸವವನ್ನು ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇದೇ ಥರ ಈ ಕಂಬಳವನ್ನು ಬೆಂಗಳೂರಿಗೆ ತಂದ ಇದರ ಹಿಂದೆ ತುಂಬ ಜನರ ಶ್ರಮ ಇದೆ. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ತುಂಬ ಇದ್ದಾರೆ. ಸೊ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸಂಸ್ಕೃತಿ ಕಂಬಳ ಒಂದು, ಅದರಲ್ಲೂ ಅದನ್ನು ಇಲ್ಲಿ ಬೆಂಗಳೂರು ಜನರಿಗೂ ತಲುಪುವ ಹಾಗೆ ಮಾಡ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಕಂಬಳ ಫಸ್ಟ್ ಟೈಮ್ ನೋಡೋಕೆ ಬರ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಕಂಬಳ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕರಾವಳಿ ಕಂಬಳ ಇಲ್ಲಿ. ನಮಸ್ಕಾರ. ನಮ್ಮದು ದಕ್ಷಿಣ ಕನ್ನಡದ್ದು ಒಂದು ಪ್ರೋಗ್ರಾಮ್ ಇಲ್ಲಿ ಆಗುತ್ತಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಎಲ್ಲರೂ ಸೇರಿ ಇದನ್ನೊಂದು ಚೆನ್ನಾಗಿ ನಡೆಸಿಕೊಟ್ರೆ ಅದೇ ನಮಗೆ ಒಂದು ಖುಷಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಜಿಲ್ಲೆಯವರು ಇರ್ಬೋದು, ಅವರೆಲ್ಲರೂ ಕೂಡ ಈ ಕಂಬಳವನ್ನು ಎದುರುಗೊಳ್ಳಲಿಕ್ಕೆ ಅವರು ಸಂಭ್ರಮ ಪಡ್ತಾ ಇದ್ದಾರೆ, ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿರುವವರು ಕೂಡ ಈ ಒಂದು ಅವರಿಗೆ ಕರಾವಳಿಗೆ ಬಂದು ಈ ಒಂದು ಕಂಬಳವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿಯ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ಅವರು ಕಾತರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮೆರಾ ಪರ್ಸನ್ ಸುಧಾಕರ ಪಡೀಲ್, ರಿಪೋರ್ಟರ್ ಹಸೈನಾರ್ ಜಯನಗರ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಬೆಂಗಳೂರು.
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.